ಚೆಕ್. Test. ಯೇಸುವಿನ ಭವ್ಯಾಲಯಕ್ಕೆ ಬನ್ನಿ ಭಕ್ತಾದಿಗಳೇ, ಭುವಿ ಪಾಲಕನ ದಿವ್ಯಾಲಯಕ್ಕೆ ಬನ್ನಿರಿ ಶ್ರೋತೃಗಳೇ. ಓ ಪಾಲಕರೇ, ನಮ್ಮ ಬಾಲಕರೇ, ನಮ್ಮೆಲ್ಲರ ಅರಸಿರೆಂದು. ಓ ಪಾಲಕರೇ, ನಮ್ಮ ಬಾಲಕರೇ, ನಮ್ಮೆಲ್ಲರ ಅರಸಿರೆಂದು. ಬಾಲಯೇಸುವಿನ ಭವ್ಯಾಲಯಕ್ಕೆ ಬನ್ನಿ ಭಕ್ತಾದಿಗಳೇ, ಭುವಿ ಪಾಲಕನ ದಿವ್ಯಾಲಯಕ್ಕೆ ಬನ್ನಿರಿ ಶ್ರೋತೃಗಳೇ. ಓ ಪಾಲಕರೇ, ನಮ್ಮ ಬಾಲಕರೇ, ನಮ್ಮೆಲ್ಲರ ಅರಸಿರೆಂದು. ಓ ಪಾಲಕರೇ, ನಮ್ಮ ಬಾಲಕರೇ, ನಮ್ಮೆಲ್ಲರ ಅರಸಿರೆಂದು. ಇಂದಿನ ಈ ಬಲಿಪೂಜೆಯನ್ನು ಯೇಸು ಬಾಲರಿಗೆ ಕೃತಜ್ಞತಾ ಬಲಿಪೂಜೆಯಾಗಿ ಸೀಮಾ ಹಾಗೂ ಮೇರಿ ಡಿಸೋಜಾ ಇವರ ಹುಟ್ಟುಹಬ್ಬಕ್ಕಾಗಿ ಪ್ರೀತಮ್ ಹ್ಯಾರನ್ ಡಿಸೋಜಾ, ಡೇನಿಯಲ್ ಜೋಸೆಫ್ ಸಿಕ್ವೇರ್ ಹಾಗೂ ಸಾರಾ ಅಶೆಲ್, ಮೇರಿ ದೀಪ್ತಿ, ಜಯರಾಜ್, ಮರಿಯಮ್ಮ ಜಾನ್ಸನ್ ಜೈಸನ್, ಎನ್ರಿ ಯೂಜಿನ್ ಡಿಸೋಜಾ, ರೈನಾ ಫ್ಯಾಮಿಲಿ, ಥಾಮಸ್ ಡಿಸೋಜಾ ಫ್ಯಾಮಿಲಿ, ಫ್ರಾನ್ಸಿಸ್ ವೀರಾ ಫೆರಾವೋ, ಕುಮಾರ್ ಕ್ಲೇರಾ ಫ್ಯಾಮಿಲಿ ಅವರ ಒಂದು ಒಳ್ಳೆಯ ಆರೋಗ್ಯ ಭಾಗ್ಯಕ್ಕಾಗಿ ಪ್ರಾರ್ಥಿಸಲು ಕೇಳಿಕೊಂಡಿದ್ದಾರೆ. ದಯಾಮಯ ದೇವರು ಬಾಲಯೇಸುವಿನ ಮುಖಾಂತರ ಎಲ್ಲ ಉದ್ದೇಶಗಳನ್ನು ಕೈಗೂಡಿಸುವಂತೆ ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರವರ ಪ್ರಸಾದವು, ತಂದೆ ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ಬಾಲಯೇಸುವಿನಲ್ಲಿ ಒಲವಿನ ಸಹೋದರ ಸಹೋದರಿಯರೇ ಹಾಗೂ ಒಲವಿನ ಮಕ್ಕಳೇ, ಸಂತ ಕಮಿಲ್ರವರು ನುಡಿಯುತ್ತಾರೆ, ಓ ದೇವರೇ, ನೀನೇ ನನ್ನನ್ನು ಸೃಷ್ಟಿಸಿದ ಸೃಷ್ಟಿಕರ್ತ. ಹೀಗಿರುವಾಗ ನನಗೆ ವಿವಿಧ ಸಮಸ್ಯೆಗಳು ನನ್ನ ಜೀವನದಲ್ಲಿ ಬಂದಾಗ ನಾನು ಯಾರ ಬಳಿಗೆ ಹೋಗಲಿ? ನನ್ನ ರೋಗ ರುಜಿನಗಳು ನನ್ನನ್ನು ಬಾಧಿಸಿದಾಗ ನಿನ್ನನ್ನು ಬಿಟ್ಟು ನಾನು ಯಾರ ಬಳಿ ಹೋಗಲಿ ಎಂದು ಅಂಗಲಾಚಿ ಪ್ರಾರ್ಥಿಸುತ್ತಾಳೆ. ಒಲವಿನ ಸಹೋದರ ಸಹೋದರಿಯರೇ, ಮತ್ತಾಯರ ಶುಭ ಸಂದೇಶ ಅಧ್ಯಾಯ 11 ವಾಕ್ಯ 28ರಲ್ಲಿ ನಾವು ನೋಡುತ್ತೇವೆ, ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನ ಕೊಡುತ್ತೇನೆಂದು ವಾಗ್ದಾನಿಸಿದ್ದಾರೆ. ಇಂದು ನಾವು ಇದೇ ಮಾತಿನಲ್ಲಿ ವಿಶ್ವಾಸವನ್ನು ಇರಿಸಿ ನಮ್ಮ ಉದ್ದೇಶಗಳನ್ನು, ನಮ್ಮ ಬೇಡಿಕೆ ಕೋರಿಕೆಗಳನ್ನು ಒತ್ತು ತಂದಿದ್ದೇವೆ. ಖಂಡಿತ ಆ ಬಾಲಯೇಸು
ನಿಮ್ಮನ್ನು ಸ್ಪರ್ಶಿಸಿ ನಿಮ್ಮ ಎಲ್ಲ ಅವಶ್ಯಕತೆಗಳನ್ನು ನೀಗಿಸುತ್ತಾರೆಂಬ ವಿಶ್ವಾಸದಿಂದ ಈ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಮಾಡಿರುವಂಥ ಎಲ್ಲ ಪಾಪ ದೋಷಗಳನ್ನು ಒಪ್ಪಿಕೊಂಡು ಈ ಪವಿತ್ರ ಬಲಿಪೂಜೆಯನ್ನು ಅರ್ಪಿಸಲು ನಮ್ಮನ್ನೇ ಸಿದ್ಧಪಡಿಸಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ವಾಕ್ಯದಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ ನನ್ನ ಪಾಪವೇ ನನ್ನ ಪಾಪವೇ. ಆದುದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿ ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನ ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್. ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಕ್ರಿಸ್ತರೇ ದಯೆ ತೋರಿ, ಪ್ರಭು ದಯೆ ತೋರಿ, ಪ್ರಭು ದಯೆ ತೋರಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯು ಸಲ್ಲಲಿ, ಭೂಲೋಕದಲ್ಲಿ ಮನುಷ್ಯನಿಗೆ ಶಾಂತಿಯು ಲಭಿಸಲಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯು ಸಲ್ಲಲಿ, ಸೃಷ್ಟಿಯ ರಚಿಸಿದೆ ನೀ, ಮನುಷ್ಯನಿಗೆ ತಿಹೆನಿ, ಏಕೈಕ ದೇವರು ನೀ, ವಂದಿಪೆ ನಿರುತವುನಾ. ಗ್ಲೋರಿಯಾ ಒಡೆಯನು ನೀ, ವಂದನೆ ಜಗದೀಶನಿ. ಗ್ಲೋರಿಯಾ ಒಡೆಯನು ನೀ, ವಂದನೆ ಜಗದೀಶನಿ. ಮಹಿಮೆ ನಿಮಗೆ ಸದಾ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯು ಸಲ್ಲಲಿ, ಮನುಷ್ಯನ ರೂಪವೇ ನೀ, ಮನುಷ್ಯರೊಳಗೆ ನೀ, ನಮ್ಮಯ ರಕ್ಷಕನೀ, ಚಿರಋಣಿ ನಿತ್ಯವುನಾ. ಈ ಅಪರದ ರಾಜನು ನೀ, ದೇವನ ಪುತ್ರನು ನೀ, ಈ ಅಪರದ ರಾಜನು ನೀ, ದೇವನ ಪುತ್ರನು ನೀ. ಮಹಿಮೆ ನಿಮಗೆ ಸದಾ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯು ಸಲ್ಲಲಿ, ಜಗವನು ಪಾಲಿಪೆ ನೀ, ಮನುಷ್ಯರ ನಡೆಸುವೆ ನೀ, ಸೃಷ್ಟಿಗೆ ಚಾಲನೆ ನೀ, ನಮ್ಮಯ ಪೋಷಕನೀ. ಆತ್ಮನೇ ಪವಿತ್ರಾತ್ಮನೇ, ನಮ್ಮಯ ಜೀವಾತ್ಮನೇ, ಆತ್ಮನೇ ಪವಿತ್ರಾತ್ಮನೇ, ನಮ್ಮಯ ಜೀವಾತ್ಮನೇ. ಮಹಿಮೆ ನಿಮಗೆ ಸದಾ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯು ಸಲ್ಲಲಿ, ಭೂಲೋಕದಲ್ಲಿ
ಲೋಕದಲ್ಲಿ ಮನುಷ್ಯನಿಗೆ ಶಾಂತಿಯು ಲಭಿಸಲಿ. ಮಹೋನ್ನತದಲ್ಲಿ ದೇವರಿಗೆ ಮಹಿಮೆಯು ಸಲ್ಲಲಿ. ಪ್ರಾರ್ಥಿಸೋಣ. ಪ್ರಭು ಯೇಸುವಿನ ಅತ್ಯಂತ ಪರಿಶುದ್ಧ ನಾಮವನ್ನು ಗೌರವಿಸುತ್ತಿರುವ ನಾವು ಅದರ ಮಾಧುರ್ಯವನ್ನು ಇಹದಲ್ಲಿ ಸವಿಯುವಂತಾಗಲಿ. ಅಂತೆಯೇ ನಮ್ಮ ಸ್ವರ್ಗೀಯ ತಾಯ್ನಾಡಲ್ಲಿ ನಾವು ನಿತ್ಯಾನಂದದಿಂದ ತುಂಬುವರಾಗುವಂತೆ ದಯೆಯಿಂದ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರೂ ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರವಾದಿ ಎಜೆಕೇಲನ ಗ್ರಂಥದಿಂದ ವಾಚನ. ಜನಾಂಗಗಳಲ್ಲಿ ಅಪಕೀರ್ತಿಗೆ ಗುರಿಯಾದ, ಅಂದರೆ ನೀವು ಜನಾಂಗಗಳ ನಡುವೆ ಅಪಕೀರ್ತಿಗೆ ಗುರಿ ಮಾಡಿದ ನನ್ನ ಶ್ರೀನಾಮದ ಗೌರವವನ್ನು ನಾನು ಕಾಪಾಡಿಕೊಳ್ಳುವೆನು. ಹೀಗೆ ನಾನು ಅವುಗಳ ಕಣ್ಣೆದುರಿಗೆ ನಿಮ್ಮ ರಕ್ಷಣೆಯ ಮೂಲಕ ನನ್ನ ಗೌರವವನ್ನು ಕಾಪಾಡಿಕೊಳ್ಳುವೆನು. ಆಗ ನಾನೇ ಸರ್ವೇಶ್ವರ ಎಂದು ಅವುಗಳಿಗೆ ನಿಶ್ಚಿತವಾಗುವುದು. ಇದು ಸರ್ವೇಶ್ವರನಾದ ದೇವರ ನುಡಿ. ನಾನು ನಿಮ್ಮನ್ನು ಜನಾಂಗಗಳಿಂದ ಬಿಡಿಸಿ ಸಕಲ ದೇಶಗಳಿಂದ ಒಟ್ಟುಗೂಡಿಸಿ ಸ್ವದೇಶಕ್ಕೆ ಬರಮಾಡುವೆನು. ನಾನು ನಿಮ್ಮ ಮೇಲೆ ನಿರ್ಮಲ ದೋಖವನ್ನು ಪ್ರೋಕ್ಷಿಸುವೆನು. ನೀವು ನಿರ್ಮಲರಾಗುವಿರಿ. ನಿಮ್ಮ ಸಮಸ್ತ ವಿಗ್ರಹಗಳಿಂದಲೂ ಸಕಲ ವಿಧವಾದ ವಲಸಿನಿಂದಲೂ ನಿಮ್ಮನ್ನು ಶುದ್ಧಿ ಮಾಡುವೆನು. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನನ್ನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವೆನು. ನನ್ನ ಆತ್ಮವನ್ನು ನಿಮ್ಮಲ್ಲಿ ನೆಲೆಸಿರುವಂತೆ ಅನುಗ್ರಹಿಸಿ ನೀವು ನನ್ನ ನಿಯಮಗಳನ್ನು ಅನುಸರಿಸುವ ಹಾಗೆ ಮಾಡುವೆನು. ನೀವು ನನ್ನ ಎಲ್ಲ ವಿಧಿಗಳನ್ನು ಕೈಗೊಂಡು ಆಚರಿಸುವಿರಿ. ನಾನು ನಿಮ್ಮ ಪಿತೃಗಳಿಗೆ ಅನುಗ್ರಹಿಸಿದ ನಾಡಿನಲ್ಲಿ ನೀವು ವಾಸಿಸುವಿರಿ. ನೀವು ನನಗೆ ಪ್ರಜೆಯಾಗಿರುವಿರಿ. ನಾನು ನಿಮಗೆ ದೇವರಾಗಿರುವೆನು. ದೇವರ ವಾಕ್ಯವಿದು. ವಹಿಸಿಹನು ಪ್ರಭು ರಾಜಾಧಿಕಾರವನು. ವಹಿಸಿಹನು ಪ್ರಭು ರಾಜಾಧಿಕಾರವನು. ಧರಿಸಿಹನು ಘನತೆಯ ವಸ್ತ್ರಲಾಂಛನವನು. ತೊಟ್ಟಿಹನು ಶೌರ್ಯವೆಂಬ ನಡುಕಟ್ಟನು. ಸ್ಥಿರಪಡಿಸಿಹನು ಕದಲದಂತೆ ಜಗವನು. ನಿನ್ನ ಸಿಂಹಾಸನ ಸ್ಥಿರದಿಂದ ನೀನಿರುವೆ ಪ್ರಭು ಅನಾದಿಯಿಂದ. ವಹಿಸಿಹನು ಪ್ರಭು ರಾಜಾಧಿಕಾರವನು.
ಸಮುದ್ರಗಳು ಪ್ರಭು ಮೊರೆಯುತ್ತಿಹವು, ಗರ್ಜನೆಗೈದು ಬೋರ್ಗರೆಯುತ್ತಿಹವು. ಸಾಗರಗಳ ಗರ್ಜನೆಗಿಂತ ಸಮುದ್ರ ತರಂಗಗಳಿಗಿಂತ ಮಹೋನ್ನತ ಪ್ರಭು ಬಲವಂತ. ವಹಿಸಿಹನು ಪ್ರಭು ರಾಜಾಧಿಕಾರವನು, ವಹಿಸಿಹನು ಪ್ರಭು ರಾಜಾಧಿಕಾರವನು. ಎರಡನೇ ವಾಚನ. ಸಂತ ಪೇತ್ರನು ಬರೆದ ಮೊದಲನೆಯ ಪತ್ರದಿಂದ ವಾಚನ. ಆದುದರಿಂದ ನೀವು ಸ್ವಸ್ಥಚಿತ್ತರಾಗಿರಿ, ನಿಮ್ಮ ಮನಸ್ಸು ಕಾರ್ಯೋನ್ಮುಖವಾಗಿರಲಿ. ಯೇಸು ಕ್ರಿಸ್ತರು ಪ್ರತ್ಯಕ್ಷವಾದಾಗ ನಿಮಗೆ ಲಭಿಸುವ ಸೌಭಾಗ್ಯದಲ್ಲಿ ಪೂರ್ಣ ನಿರೀಕ್ಷೆಯಿಂದ ಉಳ್ಳವರಾಗಿರಿ. ವಿಧೇಯರಾದ ಮಕ್ಕಳಂತೆ ನಡೆದುಕೊಳ್ಳಿ. ನೀವು ಅಜ್ಞಾನಿಗಳಾಗಿದ್ದಾಗ ದುರಿಚ್ಛೆಗಳಿಗೆ ಈಡಾಗದಿರಿ. ಈಗ ಅವುಗಳಿಗೆ ಎಡೆಕೊಡಬೇಡಿ. ಅದಕ್ಕೆ ಬದಲು ನಿಮ್ಮನ್ನು ಕರೆದ ದೇವರು ಪವಿತ್ರರಾಗಿರುವಂತೆ ನೀವು ನಿಮ್ಮ ನಡೆನುಡಿಯಲ್ಲಿ ಪವಿತ್ರರಾಗಿರಿ. ಏಕೆಂದರೆ ನಾನು ಪವಿತ್ರನಾಗಿರುವುದರಿಂದ ನೀವು ಪವಿತ್ರರಾಗಿರಿ ಎಂದು ಲಿಖಿತವಾಗಿದೆ. ನೀವು ದೇವರಿಗೆ ಪ್ರಾರ್ಥನೆ ಮಾಡುವಾಗ ಅವರನ್ನು ತಂದೆಯೇ ಎಂದು ಸಂಬೋಧಿಸುತ್ತೀರಿ. ಅವರು ಪಕ್ಷಪಾತಿಯಲ್ಲ, ಎಲ್ಲರಿಗೂ ಅವರವರ ಕೃತ್ಯಗಳಿಗೆ ತಕ್ಕಂತೆ ನ್ಯಾಯ ತೀರ್ಪು ನೀಡುವರು. ಆದುದರಿಂದ ನಿಮ್ಮ ಇಹಲೋಕದ ಯಾತ್ರೆಯನ್ನು ಭಯಭಕ್ತಿಯಿಂದ ಸಾಗಿಸಿರಿ. ನಿಮ್ಮ ಪೂರ್ವಜನರಿಂದ ಪರಂಪರೆಯಾಗಿ ಬಂದಿರುವ ನಿರರ್ಥಕ ನಡವಳಿಕೆಯಿಂದ ನಿಮ್ಮನ್ನು ಬಿಡುಗಡೆ ಮಾಡಲು ಕೊಡಲಾಗದ ಬೆಲೆಯು ಎಂಥದೆಂದು ನಿಮಗೆ ತಿಳಿದಿದೆ. ಅದು ನಶಿಸಿ ಹೋಗುವ ಬೆಳ್ಳಿ ಬಂಗಾರವಲ್ಲ, ಬದಲಿಗೆ ಯಾವ ನ್ಯೂನತೆಯೂ ಇಲ್ಲದೆ ಯಾವ ಕಳಂಕವೂ ಇಲ್ಲದೆ ಬಲಿಯ ಕುರಿಮರಿಗಳಿಗಿಂತ ಕ್ರಿಸ್ತ ಯೇಸುವಿನ ಅಮೂಲ್ಯ ರಕ್ತವೇ ಆ ಬೆಲೆ. ವಿಶ್ವಸೃಷ್ಟಿಗೆ ಮೊದಲೇ ಯೇಸು ಕ್ರಿಸ್ತರನ್ನು ದೇವರು ಇದಕ್ಕೆಂದು ಗೊತ್ತು ಮಾಡಿದ್ದರು. ಈ ಅಂತಿಮ ದಿನಗಳಲ್ಲಿ ನಿಮಗೋಸ್ಕರ ಯೇಸು ಪ್ರತ್ಯಕ್ಷರಾದರು. ಮರಣದಿಂದ ಪುನರುತ್ಥಾನಗೊಳಿಸಿ ಮಹಿಮೆಪಡಿಸಿದ ದೇವರಲ್ಲಿ ನೀವು ವಿಶ್ವಾಸವಿಟ್ಟು ಇವರ ಮುಖಾಂತರವೇ ಹೀಗೆ ನಿಮ್ಮ ವಿಶ್ವಾಂತರವು ನಿರೀಕ್ಷೆಯು ದೇವರಲ್ಲಿ ನೆಲೆಗೊಂಡಿದೆ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. Alleluia, 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 alleluia. ಸುಮಧುರ ಸತ್ಯ ಸಂದೇಶವ ಧ್ಯಾನಿಸ ಬನ್ನಿರಿ. ಕರೆಯಲಿ ದೇವರ ವಾಕ್ಯವನ್ನು ಅಳುಕದೆ ಸಾರಿರಿ. ಕ್ರಿಸ್ತನ ಬೋಧನೆಯು ಸೌಖ್ಯವ ನೀಡುವುದು. ಭೂಲೋಕದ ಪರಲೋಕದ ಸಾರವು ಅಡಗಿರುವುದು. ನಮಗೆ ನೆಮ್ಮದಿ ಹರಸುವುದು. Alleluia, 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 alleluia. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಸಂತ ಯೋಹಾನನು ಬರೆದ ಶುಭ ಸಂದೇಶದಿಂದ ವಾಚನ.
ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಅದಕ್ಕೆ ಯೇಸು, ಮಾರ್ಗವು ಸತ್ಯವು ಜೀವವು ನಾನೇ. ನನ್ನ ಮುಖಾಂತರ ಬಾರದ ಹೊರತು ಯಾರೂ ಪಿತನ ಬಳಿಗೆ ಬರಲಾರರು. ನೀವು ನನ್ನನ್ನು ಅರಿತವರಾಗಿದ್ದರೆ ನನ್ನ ಪಿತನನ್ನು ಕೂಡ ಅರಿಯುತ್ತಿದ್ದಿರಿ. ಈಗಿನಿಂದ ಅವರನ್ನು ನೀವು ಅರಿತವರಾಗಿದ್ದೀರಿ ಹಾಗೂ ಕಂಡೂ ಇದ್ದೀರಿ ಎಂದು ನುಡಿದರು. ಆಗ ಫಿಲಿಪ್ಪನು, ಪ್ರಭು, ನಮಗೆ ಪಿತನನ್ನ ತೋರಿಸಿ ಅಷ್ಟೇ ಸಾಕು ಎಂದನು. ಅದಕ್ಕೆ ಉತ್ತರವಾಗಿ ಯೇಸು, ನಾನು ಇಷ್ಟು ಕಾಲ ನಿಮ್ಮೊಡನೆ ಇದ್ದರೂ ನಾನು ಯಾರೆಂಬುದನ್ನು ನೀನು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ಪಿತನನ್ನೇ ನೋಡಿದವನಾಗಿದ್ದಾನೆ. ಹೀಗಿರುವಾಗಿ ಫಿಲಿಪ್ಪನೇ, ನಮಗೆ ಪಿತನನ್ನ ತೋರಿಸಿ ಎಂದು ಹೇಗೆ ಕೇಳುತ್ತೀ? ನಾನು ಪಿತನಲ್ಲಿ ಇದ್ದೇನೆ, ಪಿತನು ನನ್ನಲ್ಲಿ ಇದ್ದಾರೆ. ಇದನ್ನು ನೀನು ವಿಶ್ವಾಸಿಸುವುದಿಲ್ಲವೇ? ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನೇ ಆಡುತ್ತಿಲ್ಲ. ಪಿತನೇ ನನ್ನನ್ನು ಕೊಂಡು ನಿಮ್ಮ ಕಾರ್ಯವನ್ನು ಸಾಧಿಸುತ್ತಾರೆ. ನಾನು ಪಿತನಲ್ಲಿ ಇದ್ದೇನೆ, ಪಿತನು ನನ್ನಲ್ಲಿ ಇದ್ದಾರೆ ಎನ್ನುವ ಮಾತುಗಳನ್ನು ವಿಶ್ವಾಸಿಸಿರಿ. ಇಲ್ಲವೇ ನಾನು ಸಾಧಿಸುವ ಸುಕೃತ್ಯಗಳ ನಿಮಿತ್ತದಿಂದಾದರೂ ವಿಶ್ವಾಸಿಸಿರಿ. ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನನ್ನಲ್ಲಿ ವಿಶ್ವಾಸವುಳ್ಳವನು ನಾನು ಸಾಧಿಸುವ ಕಾರ್ಯಗಳನ್ನು ಆತನು ಸಾಧಿಸುವನು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. दयाकन ऐका, जेसन रॉड्रिगस आणि नेल्सन रॉड्रिगस ही दोगां भुरगीं मिस जाल्यात. खंय तर आसल्यार तांणी स्टॉला लागीं वेचें. तांची मम्मी जेनिफर रॉड्रिगस तांकां वेट करना आसा. जेसन रॉड्रिगस आणि नेल्सन रॉड्रिगस. ಬಾಲಯೇಸುವಿನಲ್ಲಿ ಒಲವಿನ ಸಹೋದರ ಸಹೋದರಿಯರೇ ಹಾಗೂ ಒಲವಿನ ಮಕ್ಕಳೇ, ಕ್ರಿಸ್ತರನ್ನ ಧರಿಸಿಕೊಳ್ಳಿ, ಪವಿತ್ರರಾಗಿ ಬಾಳಿರಿ ಎಂಬ ಧ್ಯೇಯ ವಾಕ್ಯ ಇಂದಿನ ಹಬ್ಬದ ವಿಶೇಷತೆಯಾಗಿದೆ. ಹೀಗಿರುವಾಗ ಶುಭ ಸಂದೇಶದಲ್ಲಿ ಈಗಷ್ಟೇ ನೀವು ಆಲಿಸಿದ್ದೀರಾ, ನಾನೇ ಜೀವ, ನಾನೇ ಮಾರ್ಗ, ನಾನೇ ಸತ್ಯ. ಮೊದಲಿಗೆ ನಾನೇ ಜೀವ ಎಂಬ ಯೇಸುವಿನ ಈ ಮಾತನ್ನ ಅವಲೋಕಿಸೋಣ. ಆತ್ಮೀಯರೇ, ಶನಿವಾರ ಸಂಜೆ ಬಹುಶಃ ಅನೇಕರು ಡ್ರಾಮಾ ಜೂನಿಯರ್ಸ್ ಕಾರ್ಯಕ್ರಮವನ್ನ ನೋಡಿರಬಹುದು. ಸುಮಾರು 9:30 ಗಂಟೆಗೆ ಸಲಾವುದ್ದೀನ್ ಪಾಷಾ ಎಂಬ ಒಬ್ಬ ವ್ಯಕ್ತಿಯನ್ನ ಜೀ ಟಿವಿ ಸನ್ಮಾನಿಸಿ ಗೌರವಿಸಿತು. ಕಾರಣ ಇಷ್ಟೇ, ಅಂಗ ಚೈತನ್ಯದ ಮಕ್ಕಳಿಗೆ ಕುಟುಂಬದಿಂದ ವಂಚಿತರಾದಂತಹ ಹಾಗೂ ಸಮಾಜದಿಂದ ವಂಚಿತರಾದಂತಹ ಮಕ್ಕಳಿಗೆ ಒಂದು ಆಶಾಕಿರಣವಾಗಿ ಈತ ಹಾಗೂ ಈತನ ಪತ್ನಿ ಆ ಮಕ್ಕಳಲ್ಲಿದ್ದಂತಹ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಪೋಷಿಸಿ ಪಾಲಿಸುವುದರ ಜೊತೆಗೆ ಅವರಿಗೆ ವಿದ್ಯಾಭ್ಯಾಸವನ್ನು ಸಹ ನೀಡುತ್ತಿದ್ದಾರೆ. ಆದ್ದರಿಂದ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ವ್ಯಕ್ತಿಯನ್ನ ಗೌರವಿಸಲಾಯಿತು. ಹೀಗಿರುವಾಗ ಎಲ್ಲೋ ಒಂದು ಕಡೆ ದೀಪ ಆರಿ ಹೋಗುತ್ತದೆ ಎಂದಾಗ ಯಾರಾದರೂ ಇಂತಹ ಪುಣ್ಯಾತ್ಮರು ದೀಪವನ್ನ ಅಲ್ಲಿ ಇಲ್ಲಿ ಹಚ್ಚಿ ಮಾನವನ ಜೀವಕ್ಕೆ ಒಂದು ಸ್ಫೂರ್ತಿಯ ಅಲೆಯನ್ನ
ನೀಡುತ್ತಾರೆ. ಇನ್ನೊಂದೆಡೆ ನಾವು ನೋಡುತ್ತೇವೆ, ಸಮೀಕ್ಷೆಯ ಪ್ರಕಾರ ಪ್ರತಿ 5 ನಿಮಿಷಕ್ಕೆ ಗರ್ಭಪಾತ, ಪ್ರತಿ 10 ನಿಮಿಷಕ್ಕೆ ಮನೆಯಿಂದ ಬಾಲ ಕಾರ್ಮಿಕರಾಗಿ ಪಡುತ್ತಿರುವಂತಹ ಭಾವನೆ, ಪ್ರತಿ ಅರ್ಧ ಗಂಟೆಗೆ ತಂದೆ ತಾಯಿಗಳ ಕುಟುಂಬದ ಪರಿಸ್ಥಿತಿಯನ್ನು ಧಿಕ್ಕರಿಸಿ ಎಷ್ಟೋ ಮಕ್ಕಳು ಬೀದಿ ಪಾಲು. ಇನ್ನು ಅಷ್ಟು ಮಾತ್ರವಲ್ಲ, ವಯಸ್ಸಾದಂತಹ ಎಷ್ಟೋ ತಂದೆ ತಾಯಿಗಳು ಮಕ್ಕಳಿಂದ ನೊಂದು ಬೆಂದು ಜೀವನವನ್ನ ಕಣ್ಣೀರು ಸುರಿಸುತ್ತಾ ಕೆಲವರು ಅಸ್ಥಿ ಪಂಜರವಾಗಿ ಸಾಯುವುದನ್ನು ನಾವು ಆಗಾಗ್ಗೆ ನಾವು ದೃಶ್ಯ ಮಾಧ್ಯಮದಲ್ಲಿ ನಾವು ನೋಡುತ್ತೇವೆ. ಹೀಗಿರುವಾಗ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಭು ಯೇಸು ಕ್ರಿಸ್ತರು ನುಡಿದರು, ನಾನೇ ಜೀವ ಎಂಬುದಾಗಿ. ಯೌವನರ ಶುಭ ಸಂದೇಶ ಅಧ್ಯಾಯ 10 ವಾಕ್ಯ 10ರಲ್ಲಿ ನುಡಿಯುತ್ತಾರೆ, ನಾನು ಬಂದದ್ದು ನಿಮಗೆ ಜೀವವನ್ನ ಕೊಡಲು, ಯಥೇಚ್ಛವಾದಂತಹ ಜೀವವನ್ನ ಕೊಡಲು. ಹೀಗಿರುವಾಗ ಈ ಜೀವಕ್ಕೆ ಇಂತಹ ಪರಿಸ್ಥಿತಿಗಳನ್ನು ನೋಡುವಾಗ ಬೆಲೆಯಾದರೂ ಉಂಟೆ ಎಂಬ ಪ್ರಶ್ನೆ ಅನೇಕ ಸಲ ನಮ್ಮಲ್ಲಿ ಕಾಡಬಹುದು. ಆದರೆ ಪ್ರಭು ಯೇಸು ಕ್ರಿಸ್ತರು ಸತ್ತ ಲಾಜರನಿಗೆ ಜೀವವನ್ನ ಕೊಟ್ಟರು. ಕೊಳೆತು ನಾರುತ್ತಿದ್ದಂತಹ ಕುಷ್ಠ ರೋಗಿಯನ್ನ ಮುಟ್ಟಿ ಗುಣಪಡಿಸಿ ಅವನಿಗೆ ದೈವಿ ಜೀವವನ್ನ ತುಂಬಿದರು. ವಿವಿಧ ಕಾಯಿಲೆಗಳಿಂದ, ವಿವಿಧ ರೀತಿಯ ರೋಗ ರುಜಿನಗಳಿಂದ ತತ್ತರಿಸಿದ ಜನರಿಗೆ ಕ್ರಿಸ್ತ ಜೀವವಾಗಿ ತನ್ನನ್ನೇ ಸಮರ್ಪಿಸಿ ಬಾಳಿದ. ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ಪ್ರಪಂಚದಲ್ಲಿ ನಾವು ನೋಡುತ್ತೇವೆ, ಈ ಕ್ರಿಸ್ತನ ಶುಭ ಸಂದೇಶವನ್ನ ಅದೆಷ್ಟೋ ಬಾರಿ ನಾವು ಕೇಳಿದ್ದೇವೆ, ಎಷ್ಟೋ ಧ್ಯಾನ ಕೂಟಗಳಲ್ಲಿ ನಾವು ಭಾಗವಹಿಸಿದ್ದೇವೆ. ಏಕೆ ಈ ಕ್ರಿಸ್ತನ ಧ್ವನಿ ನಮ್ಮ ಹೃದಯವನ್ನ ತಟ್ಟುತ್ತಿಲ್ಲ? ಇಂತಹ ನೂರಾರು ಮಕ್ಕಳ ಕೂಗು, ಇಂತಹ ನೂರಾರು ಜನರ ಕಣ್ಣೀರು ನಮಗೆ ತಾಗುತ್ತಿಲ್ಲ ಎಂಬ ಪ್ರಶ್ನೆಯಾಗಿಯೇ ಉಳಿದಿದೆ. ಹೀಗಿರುವಾಗ ಜಗದ್ಗುರು ಫ್ರಾನ್ಸಿಸ್ ರವರು ಒಂದು ಮಾತನ್ನ ನುಡಿಯುತ್ತಾರೆ ಮಕ್ಕಳನ್ನು ಹಾಗೂ ತಂದೆ ತಾಯಿಗಳನ್ನ ಕುರಿತು. ಒಲವಿನ ತಂದೆ ತಾಯಿಗಳೇ, ದೈವಿ ಜೀವವನ್ನ ತುಂಬಿದಂತಹ ದೇವರು ನಿಮಗೆ ಕೊಟ್ಟಿರುವ ಮಕ್ಕಳನ್ನ ಪ್ರೀತಿ ವಾತ್ಸಲ್ಯದಿಂದ ಬೆಳೆಸುವುದರ ಜೊತೆಗೆ ಅವರಿಗೆ ಆಧ್ಯಾತ್ಮಿಕ ಶಿಕ್ಷಣದಿಂದ ದೈವಿ ಜೀವವನ್ನ ತುಂಬಿರಿ ಎಂಬುದಾಗಿ ಹೇಳಿದ್ದಾರೆ. ಈ ದಿನ ಇದೇ ನಾವು ಬಾಲ ಯೇಸುವನ್ನ ಆರಾಧಿಸಲು, ಅವರ ಮಹೋತ್ಸವವನ್ನು ಅದ್ಧೂರಿಯಾಗಿ ಕೊಂಡಾಡಲು ಬಂದಿರುವಾಗ ಒಂದಿಷ್ಟು ನಮ್ಮ ಮಕ್ಕಳ ಬಗ್ಗೆ ಕಾಳಜಿಯನ್ನ ವಹಿಸೋಣ. ವಿಶೇಷವಾಗಿ ಡಾಕ್ಟರ್ ಶಿವರುದ್ರಪ್ಪ ಒಂದು ಮಾತನ್ನ ನುಡಿಯುತ್ತಾರೆ, ಮಕ್ಕಳಿಗೆ ಆಸ್ತಿಯನ್ನ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿವಂತರನ್ನಾಗಿ ಮಾಡಿ ಎಂಬುದಾಗಿ ಡಾಕ್ಟರ್ ಶಿವರುದ್ರಪ್ಪರವರು ನುಡಿದರು. ಪ್ರಸ್ತುತ ಪ್ರಪಂಚದಲ್ಲಿ ನಾವು ನೋಡುತ್ತೇವೆ, ನಮ್ಮ ಮಕ್ಕಳಿಗೆ ದೊಡ್ಡ ದೊಡ್ಡ ಶಾಲೆಗಳಲ್ಲಿ, ಪ್ರತಿಷ್ಠಿತವಾದಂತಹ ಶಾಲೆಗಳಲ್ಲಿ ನಾವು ಮಕ್ಕಳನ್ನು ಸೇರಿಸಿ ಹೆಮ್ಮೆ ಪಡಬಹುದು. ನಮ್ಮ ಮಕ್ಕಳಿಗೆ ಬೇಕಾದಂತಹ ಎಲ್ಲ ಅವಶ್ಯಕತೆಗಳನ್ನು ನಾವು ಪೂರೈಸಬಹುದು. ಆದರೆ ಆ ಮಕ್ಕಳ ಆಧ್ಯಾತ್ಮಿಕ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ಳುತ್ತೀರಾ ಯೋಚಿಸಿ. ಮೊದಲನೆಯ ಸಾಮುವೇಲ ಅಧ್ಯಾಯ 1ರಲ್ಲಿ ನಾವು ನೋಡುತ್ತೇವೆ, ಹನ್ನ ಹಾಗೂ ಎಲ್ಕ ಮಕ್ಕಳಿಲ್ಲದೆ ಸುಮಾರು ವರ್ಷಗಳ ಕಾಲ ಕೊರಗುತ್ತಿದ್ದರು. ದೇವರ ಆಶೀರ್ವಾದದಿಂದ ಅವರಿಗೆ ಒಬ್ಬ ಸುಪುತ್ರನನ್ನ ದೇವರು ಕರುಣಿಸಿದರು. ಆ ಸುಪುತ್ರ ಹುಟ್ಟಿ ಸ್ವಲ್ಪ ವರ್ಷಗಳ ಕಾಲ ಆ ಮಗನನ್ನ ತಾಯಿ ಕರಾಟೆ ಶಾಲೆಗೆ ಕಳುಹಿಸಲಿಲ್ಲ.
ಸಂಗೀತ ಶಾಲೆಗೆ ಕಳುಹಿಸಲಿಲ್ಲ ಅಥವಾ ಡ್ಯಾನ್ಸ್ ಶಾಲೆಗೆ ಕಳುಹಿಸಲಿಲ್ಲ. ಬದಲಿಗೆ ಆ ತಾಯಿ ತನ್ನ ಮಗನನ್ನ ಸಿಲೋವ ದೇವಾಲಯಕ್ಕೆ ಎಲಿಯ ಪ್ರವಾದಿಯ ಗುರುವಾಗಿ ಆತನಿಗೆ ದೈವಿಕ ಜೀವವನ್ನ ತುಂಬಲು, ದೈವಿ ಶಕ್ತಿಯನ್ನ ತುಂಬಿ ಆ ಮಗ ಇಸ್ರಾಯೇಲರಲ್ಲಿ ಒಬ್ಬ ಪ್ರಸಿದ್ಧವಾದಂತಹ ವ್ಯಕ್ತಿಯಾದ. ಆತ್ಮೀಯ ತಂದೆ ತಾಯಿಗಳೇ, ಇಂದು ನೀವು ಯೋಚಿಸಿ, ನಿಮ್ಮ ಮಕ್ಕಳಿಗೆ ಯಾವ ರೀತಿಯಾದಂತಹ ಜೀವವನ್ನ ತುಂಬುತ್ತಿದ್ದೀರಾ? ಒಳ್ಳೊಳ್ಳೆ ಕಾಸ್ಟ್ಲಿ ಮೊಬೈಲನ್ನು ಕೊಂಡುಕೊಳ್ಳುವುದರಲ್ಲಿಯೇ, ಅಥವಾ ಅವರು ಕೇಳಿದಾಗಂತಹ ಕಂಪ್ಯೂಟರ್ಗಳನ್ನು ನೀಡುವಂತಹ ತಂದೆ ತಾಯಿಗಳೇ, ಅಥವಾ ವಿವಿಧ ರೀತಿಯಲ್ಲಿ ಅವರು ಯಾವುದನ್ನು ಹಠ ಹಿಡಿಯುತ್ತಾರೆ ಅದನ್ನು ತರಿಸಿಕೊಡುವಂತಹ ತಂದೆ ತಾಯಿಗಳು ನೀವಾಗಿದ್ದೀರಿ. ನಿಜಕ್ಕೂ ಶೋಚನೀಯವಾದಂತಹ ಪರಿಸ್ಥಿತಿ ಪ್ರಸ್ತುತ ಸಮಾಜದಲ್ಲಿ ನೀವು ಎದುರಿಸಬೇಕಾಗುತ್ತದೆ. ಆದ್ದರಿಂದ ಧರ್ಮೋಪದೇಶ ಕಾಂಡ ಅಧ್ಯಾಯ 5 ವಾಕ್ಯ 10ರಲ್ಲಿ ನುಡಿಯಲಾಗಿದೆ, ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವರಾದರೂ 1000 ತಲೆಮಾರುವರೆಗೆ ಆಶೀರ್ವಾದವನ್ನು ನಾನು ಕರುಣಿಸುತ್ತೇನೆ. ಇದು ದೇವರ ವಾಗ್ದಾನ. ಮಕ್ಕಳಿಗೆ ಆಧ್ಯಾತ್ಮಿಕ ಜೀವದೊಂದಿಗೆ ದೈವಿ ಆಜ್ಞೆಗಳನ್ನು ಮೈಗೂಡಿಸಿ ಕೊಟ್ಟಾಗ ನಿಜಕ್ಕೂ ಮುಂದೊಂದು ದಿನ ನಿಮ್ಮನ್ನು ಆಶ್ರಮಕ್ಕೆ ಮಕ್ಕಳು ಕಳುಹಿಸುವುದಿಲ್ಲ, ಬದಲಿಗೆ ನಿಮ್ಮನ್ನ ಪ್ರೀತಿ ವಾತ್ಸಲ್ಯದಲ್ಲಿ ನೋಡಿಕೊಳ್ಳುತ್ತಾರೆ ಎಂಬುದನ್ನು ಮರೆಯದಿರಿ. ಎರಡನೆಯದಾಗಿ, ನಾನೇ ಮಾರ್ಗ. ಆತ್ಮೀಯ ಸಹೋದರ ಸಹೋದರಿಯರೇ, ಕೀರ್ತನೆ 128 ವಾಕ್ಯ 1ರಲ್ಲಿ ನಾವು ನೋಡುತ್ತೇವೆ, ಪ್ರಭುವಿನ ಮಾರ್ಗದಲ್ಲಿ ನಡೆಯುವವನು ಎಂದಿಗೂ ಭಯಪಡನು ಎಂಬುದಾಗಿ. ಹೀಗಿರುವಾಗ ಪ್ರಸ್ತುತ ಸಮಾಜವನ್ನ ನಾವು ಒಂದು ಕ್ಷಣ ಅವಲೋಕನೆ ಮಾಡಿ ನೋಡೋಣ. ಮಕ್ಕಳು ತಮ್ಮದೇ ಆದಂತಹ ಮಾರ್ಗಗಳನ್ನು ಹಿಡಿಯುತ್ತಿದ್ದಾರೆ. ತಂದೆ ತಾಯಿಗಳು ಈ ಮಕ್ಕಳ ಗೋಜಿಗೆ ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಹಿಂದೆ ಇದ್ದಂತಹ ಒಂದು ಸಂಸ್ಕೃತಿ ಹಾಗೂ ಸಂಸ್ಕಾರ ಮಕ್ಕಳಿಂದ ಮರೆಯಾಗುತ್ತಿದೆ. ಹೀಗಿರುವಾಗ ಇಂದು ಗುರುಗಳನ್ನ ಅಥವಾ ಹಿರಿಯರನ್ನ ನೋಡುವಂತಹ ಮೊದಲು ಮಕ್ಕಳು ಬಂದ ತಕ್ಷಣ ದೇವಚ ಬೆಸವ್ ಅಂತ ನಾವು ಕೇಳಿಕೊಡ್ಬೇಕಾಗಿತ್ತು. ಅವ್ರು ಬಂದು ಮಕ್ಕಳು ತಕ್ಷಣ ಆ ರೀತಿ ದೇವರ ಆಶೀರ್ವಾದವನ್ನ ಬೇಡಿಕೊಳ್ಳುವಂತಹ ಮಕ್ಕಳಾಗುತ್ತಿದ್ದರು. ಇಂದು ಈ ಮಕ್ಕಳು ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಈ ಮಾತುಗಳಿಂದಲೇ ಹಿರಿಯರನ್ನ ಗೌರವಿಸುತ್ತಿದ್ದಾರೆ. ಹಾಗಾದರೆ ಆತ್ಮೀಯ ಸಹೋದರ ಸಹೋದರಿಯರೇ, ಸಾಮುವೇಲನ ಮೊದಲನೆಯ ಗ್ರಂಥ ಅಧ್ಯಾಯ 4 ವಾಕ್ಯ 17ರಲ್ಲಿ ನೀವು ನೋಡಿದ್ದೇ ಆದರೆ, ಎಲಿಯ ಪ್ರವಾದಿಗೆ 2 ಮುದ್ದಾದಂತಹ ಗಂಡು ಮಕ್ಕಳಿದ್ದರು, ಹೋಪ್ನಿ ಹಾಗೂ ಪಿನಿಯಾಸ್ ಎಂಬ ಮುದ್ದಾದ ಮಕ್ಕಳು. ಈ ಮಕ್ಕಳನ್ನ ತನ್ನ 2 ಕಣ್ಣುಗಳಂತೆ ಈತ ನೋಡಿಕೊಂಡ. ಅವರನ್ನ ಪ್ರೀತಿ ವಾತ್ಸಲ್ಯದಿಂದ ಮಮತೆ ಮಮಕಾರಗಳಿಂದ ಬೆಳೆಸಿದ. ಆದರೆ ಆ ಮಕ್ಕಳು ತಪ್ಪು ಮಾಡಿದಾಗ ಈ ಎಲಿಯ ಪ್ರವಾದಿ ಅವರನ್ನ ತಿದ್ದಿ ತೀಡಿ ಸರಿಪಡಿಸಲಿಲ್ಲ. ಆದರೆ ಆ ಮಕ್ಕಳು ದುರ್ಮಾರ್ಗದಲ್ಲಿ ನಡೆಯಲು ಪ್ರಾರಂಭ ಮಾಡುತ್ತಾರೆ, ತಮ್ಮದೇ ಹಾದಿಯಲ್ಲಿ ಜೀವಿಸಲು ಪ್ರಾರಂಭಿಸುತ್ತಾರೆ, ತಂದೆಯ ಮಾತನ್ನ ಆಲಸ್ಯ ಮಾಡುತ್ತಾರೆ, ತಮ್ಮದೇ ಆದಂತಹ ಮಾರ್ಗದಲ್ಲಿ ಸಾಗುತ್ತಾರೆ. ಆಗ ದೇವರಿಗೆ ಕೋಪ ಬಂದು ಆ 2 ಮಕ್ಕಳನ್ನ ಶತ್ರುಗಳ ಕೈಯಿಂದಲೇ ಹತರನ್ನಾಗಿ ಮಾಡುತ್ತಾರೆ. ಆತ್ಮೀಯ ತಂದೆ ತಾಯಿಗಳೇ, ನಾವೆಲ್ಲರೂ ಇಂದು ಬಾಲ ಯೇಸುವಿನ ಈ ಒಂದು ಮಹೋತ್ಸವಕ್ಕೆ ಬಂದಿರುವಾಗ ಒಂದು ಕ್ಷಣ ಯೋಚಿಸಿ, ನಮ್ಮ ಮಕ್ಕಳನ್ನ ಎಷ್ಟೋ ತಂದೆ ತಾಯಿಗಳು ಒಂದು ಮಗಳು ಒಂದು ಮಗ ಎಂದು ತಿಳಿದುಕೊಂಡು ಆ ಮಕ್ಕಳನ್ನ ಪ್ರೀತಿಸಿ ಆ ಮಕ್ಕಳನ್ನ ಮುದ್ದು ಮಾಡಿ ಮುದ್ದೆ ಮಾಡಿಬಿಡ್ತಾರೆ. ಇದರಿಂದ
ಆ ಮಕ್ಕಳಿಗೆ ಕುಟುಂಬದ ಕಷ್ಟ, ಆ ಕುಟುಂಬದಲ್ಲಿರುವಂತಹ ಸಮಸ್ಯೆಗಳು, ತಂದೆ ತಾಯಿಗಳ ನೋವು ಯಾತನೆಗಳನ್ನು ಆ ಮಕ್ಕಳಿಗೆ ನೀವು ಅರ್ಥೈಸುತ್ತಿಲ್ಲ. ಕಾರಣ ಅವರು ಹೇಳಿದ ರೀತಿಯಲ್ಲಿ ಕುಣಿದು ಆ ಮಕ್ಕಳಿಗೆ ನೀವೇ ಒಂದು ದುರ್ಮಾರ್ಗಕ್ಕೆ ಹಾಕುತ್ತಿದ್ದೀರಾ. ಆದ್ದರಿಂದ ಸಿರಾಕನ ಗ್ರಂಥ ಅಧ್ಯಾಯ 30 ವಾಕ್ಯ 4ರಲ್ಲಿ ನುಡಿಯಲಾಗಿದೆ, ಚಿಕ್ಕವನಾಗಿರುವಾಗ ಮಗನಿಗೆ ಸ್ವಾತಂತ್ರ್ಯ, ಮಗಳು ಅಥವಾ ಮಗನಿಗೆ ಸ್ವಾತಂತ್ರ್ಯವನ್ನು ಕೊಡಬೇಡ, ಅವನ ಮೂರ್ಖತನವನ್ನು ನೋಡಿ ಅಲಕ್ಷ್ಯ ಮಾಡಬೇಡ. ಆತ್ಮೀಯ ತಂದೆ ತಾಯಿಗಳೇ, ಎಷ್ಟೋ ತಂದೆ ತಾಯಿಗಳು ನೀವು ಮಕ್ಕಳನ್ನು ಪ್ರೀತಿಸಿ ಗೌರವಿಸಬೇಕು ನಿಜ, ಅದರ ಜೊತೆಗೆ ಅವರ ಒಂದು ಸಮಸ್ಯೆಗಳನ್ನು, ಅವರಲ್ಲಿ ಆಗುವಂತಹ ಕೆಲವೊಂದು ಅನುಭವಗಳನ್ನು, ವಿವಿಧ ರೀತಿಯ ಸಮಸ್ಯೆಗಳನ್ನು ಅರ್ಥೈಸಿಕೊಂಡು ಅವರನ್ನು ಪ್ರೀತಿ ವಾತ್ಸಲ್ಯದಿಂದ ಸ್ಪಂದಿಸಿ ಯಾವುದು ಅಗತ್ಯವಾದದ್ದು, ಯಾವುದು ಉತ್ಕೃಷ್ಟವಾದದ್ದು, ಯಾವುದು ಅವರ ಜೀವನಕ್ಕೆ ಬೇಕಾದದ್ದು ಅದನ್ನು ಒದಗಿಸಿ ಗೌರವಿಸಿದಾಗ ನಿಜಕ್ಕೂ ಆ ಮಕ್ಕಳನ್ನು ಒಂದು ಸನ್ಮಾರ್ಗದಲ್ಲಿ ನೀವು ತೆಗೆದುಕೊಂಡು ಹೋಗಬಹುದು. ಅದೇ ರೀತಿ ಜ್ಞಾನೋಕ್ತಿ ಅಧ್ಯಾಯ 1 ವಾಕ್ಯ 8ರಲ್ಲಿ ನುಡಿಯಲಾಗಿದೆ, ಮಗನೇ ನಿನ್ನ ತಂದೆ ತಾಯಿಯ ಬೋಧನೆಗೆ ಕಿವಿಗೊಡು, ತಾಯಿಯ ಉಪದೇಶವನ್ನು ತೊರೆಯದಿರು, ಅವು ನಿನ್ನ ತಲೆಗೆ ಕಿರೀಟ, ನಿನ್ನ ಕೊರಳಿಗೆ ಕಂಠಾಭರಣವಾಗಿದೆ. ಇದು ಮಕ್ಕಳಿಗೆ ನಾವು ಹೇಳುವಂತಹ ಉಪದೇಶ. ಈ ಮಕ್ಕಳು ಸಹ ಈ ತಂದೆ ತಾಯಿಗಳ ಮಾತನ್ನು ಆಲಿಸಿ ಪಾಲಿಸಿ ನಡೆದಾಗ ದೇವರು ಕೊಡುವಂತಹ ವಾಗ್ದಾನ ಇದಾಗಿದೆ. ಆದ್ದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಸ್ತುತ ಸಮಾಜದಲ್ಲಿ ಮಕ್ಕಳನ್ನು ನಾವು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ಪ್ರಸ್ತುತ ಸಮಾಜದಲ್ಲಿ ಆಗುತ್ತಿರುವಂತಹ ಕೆಲವೊಂದು ಸಮಸ್ಯೆಗಳು, ಕೆಲವೊಂದು ಮಕ್ಕಳಲ್ಲಿ ಆಗುವಂತಹ ಬದಲಾವಣೆಯನ್ನು ತಂದೆ ತಾಯಿಗಳಾದ ನೀವು ನಿಮ್ಮದೇ ಆದಂತಹ ಕೆಲಸ ಕಾರ್ಯಗಳಲ್ಲಿ ಬ್ಯುಸಿಯಾಗಿ ಮಕ್ಕಳ ಒಂದು ಭವಿಷ್ಯವನ್ನು ಹಾಳು ಮಾಡಬೇಡಿ. ಬದಲಿಗೆ ಆ ಮಕ್ಕಳು ಶಾಲೆಯಿಂದ ಬಂದಾಗ ಆ ಮಕ್ಕಳಲ್ಲಿ ಇರುವಂತಹ ಖಿನ್ನತೆಯ ಭಾವನೆಯನ್ನು, ಅವರಲ್ಲಿ ಆಗುವಂತಹ ಕೆಲವೊಂದು ನೋವು ನಲಿವುಗಳನ್ನು, ವಿವಿಧ ರೀತಿಯ ಸಮಸ್ಯೆಗಳನ್ನು ಸೂಕ್ಷ್ಮವಾಗಿ ಗಮನ ಹರಿಸಿ ಅವರಿಗೆ ಬೇಕಾದಂತಹ ಸಲಹೆ ಸೂಚನೆಗಳ ಜೊತೆಗೆ ದೈವಿ ಶಕ್ತಿ ಹಾಗೂ ದೈವಿ ಮಾರ್ಗದಲ್ಲಿ ನೀವು ಮುನ್ನಡೆಸಿದಾಗ ಮುಂದೊಂದು ದಿನ ಈ ಮಕ್ಕಳು ಒಂದು ದೈವಿ ಮಾರ್ಗದಲ್ಲಿ ಸಾಗಲು ಸಾಧ್ಯವಾಗುತ್ತದೆ. ಮೂರನೆಯದಾಗಿ, ನಾನೇ ಸತ್ಯ. ಆತ್ಮೀಯ ಸಹೋದರ ಸಹೋದರಿಯರೇ, ಎಪೇಸ್ಯದವರಿಗೆ ಬರೆದಂತಹ ಪತ್ರ ಅಧ್ಯಾಯ 6 ವಾಕ್ಯ 16ರಲ್ಲಿ ನಾವು ನೋಡುತ್ತೇವೆ, ಸತ್ಯ ಎಂಬ ನಡುಕಟ್ಟನ್ನು ಕಟ್ಟಿಕೊಳ್ಳಿರಿ, ನೀತಿ ಎಂಬ ರಕ್ಷಾ ಕವಚವನ್ನು ತೊಟ್ಟಿಕೊಳ್ಳಿರಿ ಎಂಬುದಾಗಿ. ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಸ್ತುತ ಸಮಾಜದಲ್ಲಿ ಸತ್ಯ, ಧರ್ಮ, ನ್ಯಾಯ, ನೀತಿಯೇ ಹಳ್ಳ ಹತ್ತಿರುವಾಗ ಸತ್ಯ ಧರ್ಮ ಯಾರಿಗಾಗಿ ಬೋಧಿಸುವುದು ಎಂಬ ಪ್ರಶ್ನೆ ಬಹಳ ಗಮನಾರ್ಹವಾಗಿದೆ. ಈಗಿರುವಾಗ ಪಿಲಾತ ನುಡಿದ ಅಂದು ಯೇಸುವಿಗೆ ಸತ್ಯ ಸತ್ಯ ಎಂದರೆ ಏನು ಎಂದು ಪ್ರಶ್ನಿಸಿದ ಕಾರಣ ಆತನ ಸ್ಥಾನಮಾನದಿಂದ, ಆತನ ಅಹಂಕಾರದಿಂದ, ಆತನ ವಿವಿಧ ರೀತಿಯ ಹಣ ಬಲದಿಂದ ಸತ್ಯ ಆತನಿಗೆ ಕುರುಡಾಗಿ ಕಾಣಿತು. ಸತ್ಯವನ್ನು ಆತ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಲಿಲ್ಲ. ನಮ್ಮ ಜೀವನದಲ್ಲೂ ಆತ್ಮೀಯ ತಂದೆ ತಾಯಿಗಳೇ, ಅನೇಕ ಸಲ ನೀವು ಒಂದು ಒಳ್ಳೆಯ ಸ್ಥಾನಮಾನದಲ್ಲಿ ಅಲಂಕರಿಸಿರಬಹುದು, ಅನೇಕ ರೀತಿಯಲ್ಲಿ ಶ್ರೀಮಂತಿಕೆ ನಿಮ್ಮಲ್ಲಿ ಇರಬಹುದು, ವಿವಿಧ ರೀತಿಯಲ್ಲಿ ನೀವು ಸಮಾಜದಲ್ಲಿ ದೊಡ್ಡ ವ್ಯಕ್ತಿಗಳೇ ಆಗಿರಬಹುದು. ಆದರೆ ಕ್ರಿಸ್ತ ನಮಗೆ ಕಲಿಸಿಕೊಟ್ಟಂತಹ ಸತ್ಯದ ಮಾರ್ಗವನ್ನು ನಾವು ಮರೆಯಬಾರದು. ಆದ್ದರಿಂದಲೇ ಸತ್ಯಮೇಯ ಜಯತೆ ಎಂಬುದಾಗಿ ಕ್ರಿಸ್ತ ಸಾರಿ ಹೇಳಿದ. ನಾವು ಸಹ ನೋಡುತ್ತೇವೆ, ವಿಮೋಚನಾ ಕಾಂಡದಲ್ಲಿ ಜೋಸೆಫ್ ಒಬ್ಬ ನೀತಿವಂತ ಹಾಗೂ ಸತ್ಯವಂತ ವ್ಯಕ್ತಿಯಾದ್ದರಿಂದ
ಆತ ಈಜಿಪ್ಟ್ ದೇಶದಲ್ಲಿ ಒಬ್ಬ ಪ್ರಧಾನಿಯಾದ ಕಾರಣ ಆತನ ಜೀವನದಲ್ಲಿ ಅನೇಕ ರೀತಿಯಾದಂತಹ ಶೋಧನೆಗಳು, ಅನೇಕ ರೀತಿಯಾದಂತಹ ಕಷ್ಟ, ನೋವು ಎಲ್ಲವನ್ನ ಅನುಭವಿಸಿದ. ಆದರೆ ಸತ್ಯ ಮಾರ್ಗವನ್ನು ಬಿಟ್ಟು ಆತ ಆ ಕಡೆ ಈ ಕಡೆ ಅಳ್ಳಾಡಲಿಲ್ಲ. ಕಾರಣ ಸತ್ಯ ಮಾರ್ಗದಲ್ಲಿ ಆತ ಸಾಗಿದ್ದರಿಂದಲೇ ಈಜಿಪ್ಟಿನಲ್ಲಿ ಆತನು ದೇವರ ಆಶೀರ್ವಾದದಿಂದ ಒಬ್ಬ ಪ್ರಧಾನಿ ಮಂತ್ರಿಯಾದ. ನಾವು ನೋಡುತ್ತೇವೆ, ಮೇರಿ ಹಾಗೂ ಜೋಸೇಫರ ಪವಿತ್ರ ಕುಟುಂಬದಲ್ಲೂ ಸಂತ ಜೋಸೇಫರನ್ನು ನಾವು ಮನವಿ ಮಾಲೆಯಲ್ಲಿ ಸಂತ ಜೋಸೇಫರೇ, ಪ್ರಾಮಾಣಿಕರಾದ ಸಂತ ಜೋಸೇಫರೇ, ನೀತಿವಂತರಾದ ಸಂತ ಜೋಸೇಫರೇ ಎಂಬುದಾಗಿ ಹಾಡಿ ಹೊಗಳುತ್ತೇವೆ. ಆತ್ಮೀಯ ತಂದೆ ತಾಯಿಗಳೇ, ನಿಮ್ಮ ಮಕ್ಕಳನ್ನು ಸಹ ಈ ಸತ್ಯ, ಧರ್ಮ, ನ್ಯಾಯ, ನೀತಿಯ ಮಾರ್ಗದಲ್ಲಿ ಈ ಚಿಕ್ಕ ವಯಸ್ಸಿನಲ್ಲಿ ಅವರಿಗೆ ಕಲಿಸಿಕೊಟ್ಟಾಗ ಆ ಮಕ್ಕಳು ಸಮಾಜದಲ್ಲಿ ಈ ಸತ್ಯ, ಧರ್ಮ, ನ್ಯಾಯ, ನೀತಿಯ ಮಾರ್ಗವನ್ನು ಅವರ ಜೀವನದಲ್ಲಿ ಕಟ್ಟಿ ಬೆಳೆಸಲು ಸಾಧ್ಯವಾಗುತ್ತದೆ. ಇದನ್ನೇ ನಾವು ನೋಡುತ್ತೇವೆ. ಯೋಹಾನರ ಶುಭ ಸಂದೇಶ ಅಧ್ಯಾಯ 8 ವಾಕ್ಯ 32ರಲ್ಲಿ, ನೀವು ಸತ್ಯವನ್ನು ಅರಿತುಕೊಳ್ಳುವಿರಿ, ಸತ್ಯವು ನಿಮಗೆ ಸ್ವಾತಂತ್ರ್ಯವನ್ನು ನೀಡುವುದು. ಯಾವಾಗ ನಮ್ಮ ಜೀವನದಲ್ಲಿ ಸತ್ಯ, ಪ್ರಾಮಾಣಿಕತೆ ಇರುತ್ತದೋ ಅಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಭಯ ಇರುವುದಿಲ್ಲ, ಯಾವುದೇ ರೀತಿಯಾದಂತಹ ಅಂಜಿಕೆ ಇರುವುದಿಲ್ಲ, ಯಾವುದೇ ರೀತಿಯಾದಂತಹ ಒಂದು ಬಂಧನ ನಮ್ಮಲ್ಲಿ ಆವರಿಸುವುದಿಲ್ಲ. ಬದಲಿಗೆ ಈ ಸತ್ಯ ನಮಗೆ ಬೆಳಕಾಗಿ ನಮ್ಮ ಜೀವನವನ್ನು ಪ್ರಕಾಶಿಸುವುದು. ಆದ್ದರಿಂದಲೇ ರೋಮನರಿಗೆ ಬರೆದ ಪತ್ರ ಅಧ್ಯಾಯ 12 ವಾಕ್ಯ 9ರಲ್ಲಿ ನುಡಿಯಲಾಗಿದೆ, ನಿಮ್ಮ ಪ್ರೀತಿ ನಿಷ್ಕಪಟವಾಗಿರಲಿ, ಕೆಟ್ಟದ್ದನ್ನು ದ್ವೇಷಿಸಿರಿ, ಒಳ್ಳೆಯದನ್ನು ಕೈ ಬಿಡಿದಿರಿ ಎಂಬ ಮಾತು ಸಂತ ಪೌಲರುದಾಗಿತ್ತು. ಆದ್ದರಿಂದ ಆತ್ಮೀಯ ಸಹೋದರ ಸಹೋದರಿಯರೇ, ಇಂದು ನಾವು ಬಾಲಯೇಸುವಿನ ಈ ಮಹೋತ್ಸವಕ್ಕೆ ಬಂದಿರುವಾಗ ಈ ಕ್ರಿಸ್ತನ ಜೀವ ನಾಡಿ ನಾವಾಗೋಣ, ಈ ಕ್ರಿಸ್ತನ ಮಾರ್ಗದಲ್ಲಿ ನಾವು ಸಾಗೋಣ. ಈ ಕ್ರಿಸ್ತ ಕೊಟ್ಟಂತಹ ಸತ್ಯಮೇಯ ಜಯತೆಯ ಮಾತು ನಮ್ಮ ಜೀವನದ ಕ್ಷಣ ಕ್ಷಣದಲ್ಲೂ ನೆರವೇರಿಸುವುದರ ಮೂಲಕ ಒಳ್ಳೆಯ ಕ್ರೈಸ್ತ ಕುಟುಂಬವನ್ನು ಕಟ್ಟುವುದರ ಜೊತೆಗೆ ಕ್ರಿಸ್ತನಂತೆ ನಾವು ಕ್ರಿಸ್ತಂಬರರಾಗಿ ಬಾಳಲು ಈ ಬಲಿಪೂಜೆ, ಈ ಮಹೋತ್ಸವ ನಮಗೆ ನೆರವಾಗಲೆಂದು ಪ್ರಾರ್ಥಿಸೋಣ. ಆಮೆನ್. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನ ವಿಶ್ವಾಸಿಸುತ್ತೇನೆ. सतमंता देव बापा सर्पद्वेद बापा सर्गानी पृथ्वीचार स्नाराक आणि जेसू ख्रिस्ताक ताच्या क्लासपताक आमच्या सम्याक जोबेतोत गर्भे संभालो ओमकार मिळतान सन्मालो पंचपला तका ताने कोससले तका गुसा सोडलो तमला तका नके पिलो तमला मध्ये देवलो तसे सामला बतून जीवनजलो सर्गा सोडलो सर्पद्वेद देवाच्या ओजा बसला एंतान जोनी मल्यांची मसदूर येतलो सतमंता पवित्रत्म्याक उतले भविष्यबे भक्तन सेक्तार पत्कचे बक्साने पुढेचे जॉन पॉन तसनचे जीवित. ಆಮೆನ್. ಆತ್ಮೀಯ ಸಹೋದರ ಸಹೋದರಿಯರೇ, ನಮ್ಮೆಲ್ಲರ ಬೇಡಿಕೆ ಕೋರಿಕೆಗಳನ್ನು ಪ್ರಭುವಿಗೆ ಕುಳಿತುಕೊಳ್ಳಿ. ಬಾಗಿಲಿಗೆ ದೇವ ಹೃದಯ ತಂದಿರುವೆ, ಗುಡಿಯ ಬಾಗಿಲಿಗೆ ದೇವ ಹೃದಯ ತಂದಿರುವೆ. ನನ್ನ ಶೋಧನೆ ನನ್ನ ವೇದನೆ ವಿನಯದಿ ಅರ್ಪಿಪೆ, ಸ್ವೀಕರಿಸು ನೀ ಹರಸು ಈ ಕಾಣಿಕೆ ನನ್ನ ದೀನ ಕಾಣಿಕೆ, ನನ್ನ ದೀನ ಕಾಣಿಕೆ. ಮನದ
ಹೃದಯದ ತುಡಿತಗಳು, ಹೃದಯದ ಮಿಡಿತಗಳು, ನೋವಿನ ಕ್ಷಣಗಳು, ನಲಿವಿನ ದಿನಗಳು ನಿಮಗೆ ಅರ್ಪಿಪೆನು, ನಿಮಗೆ ಅರ್ಪಿಪೆನು. ಸಹೋದರ ಸಹೋದರಿಯರೇ ಹಾಗೂ ಒಲವಿನ ಮಕ್ಕಳೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಒಪ್ಪಿಗೆಯಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಧರ್ಮಸಭೆಯ ಪ್ರಯೋಜನಕ್ಕಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಸರ್ವಶಕ್ತ ಪಿತನೇ ಯೇಸುವಿನ ನಾಮದಲ್ಲಿ ನಾವು ಅರ್ಪಿಸುವ ಕಾಣಿಕೆಗಳನ್ನು ದಯೆಯಿಂದ ಅಂಗೀಕರಿಸಲು ಚಿತ್ತರಾಗಿರಿ. ಏಕೆಂದರೆ ಅತ್ಯಂತ ಕರುಣೆಯಿಂದ ನಿಮ್ಮ ಪುತ್ರರೇ ವಾಗ್ದಾನ ಮಾಡಿರುವಂತೆ ಅವರ ನಾಮದಲ್ಲಿ ನಾವು ಕೇಳುವುದನ್ನೆಲ್ಲ ಪಡೆಯುತ್ತೇವೆಂಬ ಭರವಸೆ ನಮ್ಮದಾಗಿದೆ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ, ಪ್ರಭುವಿನ ಕಡೆಗೆ ಏರಿದ್ದೇವೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಅವನತಿಗೀಡಾದ ಮಾನವ ಸ್ವಭಾವವನ್ನು ಅವರು ತಮ್ಮ ಜನನದಿಂದ ಪುನಶ್ಚೇತನಗೊಳಿಸಿದರು. ತಮ್ಮ ಯಾತನೆಯಿಂದ ನಮ್ಮ ಪಾಪಗಳನ್ನು ಅಳಿಸಿ ಹಾಕಿದರು. ಮೃತರ ಮಧ್ಯದಿಂದ ಪುನರ್ಜೀವಂತರಾಗಿ ಏಳುವುದರ ಮೂಲಕ ನಿತ್ಯ ಜೀವದ ಮಾರ್ಗವನ್ನು ತೆರೆದಿದ್ದಾರೆ. ತಂದೆಯೇ, ನಿಮ್ಮ ಬಳಿಗೆ ಹೇರಿ ಹೋಗುವುದರ ಮೂಲಕ ಸ್ವರ್ಗದ ದ್ವಾರವನ್ನು ನಮಗೆ ತೆರೆದಿದ್ದಾರೆ. ಆದುದರಿಂದ ದೂತ ಸಂತರ ಸಮ್ಮುಖದೊಂದಿಗೆ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಿಶುದ್ಧ ಪರಿಶುದ್ಧರು, ಪರಿಶುದ್ಧ ಪರಿಶುದ್ಧರು, ಸೇನೆಗಳ ದೇವರಾದ ಕರ್ತರು ಪರಿಶುದ್ಧರು, ಕರ್ತರು ಪರಿಶುದ್ಧರು. ಈಗ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ ನಿರಂತರ. ಈಗ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ ನಿರಂತರ. ಮಹೋನ್ನತದಲ್ಲಿ ಹೋಸನ್ನ, ಮಹೋನ್ನತದಲ್ಲಿ ಹೋಸನ್ನ, ಮಹೋನ್ನತದಲ್ಲಿ ಹೋಸನ್ನ, ಮಹೋನ್ನತದಲ್ಲಿ ಹೋಸನ್ನ. ಕರ್ತನ ನಾಮದಿ ಬರುವವರು ಆಶೀರ್ವದಿತರು. ಕರ್ತನ ನಾಮದಿ ಬರುವವರು ಆಶೀರ್ವದಿತರು. ಮಹೋನ್ನತದಲ್ಲಿ ಹೋಸನ್ನ, ಮಹೋನ್ನತದಲ್ಲಿ ಹೋಸನ್ನ,
ಮಹೋನ್ನತದಲ್ಲಿ ಹೋಸನ್ನ, ಮಹೋನ್ನತದಲ್ಲಿ ಹೋಸನ್ನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಬುಗ್ಗೆಯು ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರನ್ನು ಇಬ್ಬನಿಯಂತೆ ಸುರಿಸಿ ಪಾವನಗೊಳಿಸಿರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ. ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ. ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಯೇಸುವಿನ ಮರಣವನ್ನು ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವನ್ನು ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀಯುವ ರೊಟ್ಟಿಯನ್ನು, ರಕ್ಷಣೆಯ ನೀವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವವ್ಯಾಪ್ತಿ ಧರ್ಮ ಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಪಾಲ್ ಅವರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನ ಸ್ಮರಿಸಿಕೊಳ್ಳಿರಿ. ಅವರನ್ನು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮನವರೊಂದಿಗೂ, ಆಕೆಯ ಪತಿ ಸಂತ ಜೋಸೆಫ್ ಅವರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ
ನಿಮ್ಮ ಪುತ್ರ ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ. ಆಮೆನ್, ಆಮೆನ್, ಆಮೆನ್. ಪ್ರಭು ಕಲಿಸಿದ ಪ್ರಾರ್ಥನೆಯನ್ನ ಭಕ್ತಿಯಿಂದ ಎಲ್ಲರೂ ಸೇರಿ ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಆಹಾರವನ್ನು ನಮಗೆ ನೀಡಿರಿ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ, ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೀಳಿಗೆ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನ ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನ ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನೇ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನ ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ ಹಾಗೂ ಒಲವಿನ ಮಕ್ಕಳೇ, ಪರಸ್ಪರ ಶಾಂತಿಯನ್ನ ಹಾರೈಸೋಣ. ಶಾಂತಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ಒಂದೇ ಒಂದು ಮಾತು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪ್ರೀತಿಯ ಸಹೋದರ ಸಹೋದರಿಯರೇ, ಭಕ್ತಾದಿಗಳೇ, ಈಗ ಪರಮ ಪ್ರಸಾದವನ್ನು ವಿತರಿಸಲಾಗುವುದು. ಪರಮ ಪ್ರಸಾದವು ಕಥೋಲಿಕ ಪವಿತ್ರ ಧರ್ಮ ಸಭೆಯ ಒಂದು ಸಂಸ್ಕಾರವಾದ್ದರಿಂದ ಇದನ್ನು ಕಥೋಲಿಕ ಕ್ರೈಸ್ತರು ಮಾತ್ರ ಸ್ವೀಕರಿಸಬೇಕಾಗಿ ವಿನಂತಿ. ಇತರ ಭಕ್ತಾದಿಗಳು ತಮ್ಮ ಸ್ಥಳದಲ್ಲಿದ್ದು ಮೌನವಾಗಿ ಬಾಲಯೇಸುವಿನ ಕೃಪಾ ಆಶೀರ್ವಾದಗಳಿಗಾಗಿ ಪ್ರಾರ್ಥಿಸಿರಿ. ಕ್ರಿಸ್ತ ಪ್ರಸಾದ ಗೌಳಿ ಕರ್ಣಕ್ ಲಗೋನು ಜಿಬೇರಿಸ್ ಗೆವುನ್ಸೋ ಗೆವುಂಚ ಪೈಲೆ ಒಡ್ಲ್ಯಾಂಡ್ ಆಮೇನ್ ಮೊನ್ ಸಾಪ್ತಿ ಉಂಚಿ. ಕರೆಯುವೆ ಬಾ, ನೀ ಎನ್ನ ಆತ್ಮಕ್ಕೆ ಬಾ.
ಎನ್ನಂತರಂಗಕ್ಕೆ ನೀ ಬಾನಿ ದೇವ ಬಾ ಎಂದು ಕರೆಯುವೆ ಬಾ ಎನ್ನಂತರಂಗಕ್ಕೆ ನೀ ಬಾನಿ ದೇವ ಬಾ ಎಂದು ಕರೆಯುವೆ ಬಾ ಗುಡಿಯೊಳು ನೀ ನನ್ನ ಮನದೊಳು ನಿನ್ನನ್ನು ಸ್ಥಾಪಿಸುವೆ ಎಂದೆಂದು ಪೂಜಿಸುವೆ ಹೃದಯದ ಗುಡಿಯೊಳು ಈ ನನ್ನ ಮನದೊಳು ನಿನ್ನನ್ನು ಸ್ಥಾಪಿಸುವೆ ಎಂದೆಂದು ಪೂಜಿಸುವೆ ನೀ ಬಂದು ನೆಲೆಸಿ ಎನ್ನನ್ನು ಅರಸು ನೀ ಬಂದು ನೆಲೆಸಿ ನನ್ನನ್ನು ಅರಸು ನಾ ಬೇಡುವೆ ದೇವಾ ನಾ ಬೇಡುವೆ ದೇವಾ ನಾ ಬೇಡುವೆ ದೇವಾ ದೇವಾನ ಕರೆಯುವೆ ಬಾ ನೀ ಎನ್ನ ಆತ್ಮಕ್ಕೆ ಬಾ ಎನ್ನಂತರಂಗಕ್ಕೆ ಬಾನಿ ದೇವ ಬಾ ಎಂದು ಕರೆಯುವೆ ಬಾ ಎನ್ನಂತರಂಗಕ್ಕೆ ನೀ ಬಾನಿ ದೇವ ಬಾ ಎಂದು ಕರೆಯುವೆ ಬಾ ನನ್ನ ಬಾಳಿನ ಕಾರ್ಗತ್ತಲನ್ನು ನೀಗಿಸೋ ದೇವನೇ ಬೆಳಕಾಗಿ ಬಾ ಬೇಗನೆ ಈ ನನ್ನ ಬಾಳಿನ ಕಾರ್ಗತ್ತಲನ್ನು ನೀಗಿಸೋ ದೇವನೇ ಬೆಳಕಾಗಿ ಬಾ ಬೇಗನೆ ನಿನ್ನಿಂದಲೇ ನಾ ಮುಕ್ತಿಯ ಪಡೆವೆ ನಿನ್ನಿಂದಲೇ ನಾ ಮುಕ್ತಿಯ ಪಡೆವೆ ಬಾ ಎನ್ನಲಿ ದೇವಾ ಬಾ ಎನ್ನಲಿ ದೇವಾ ಬಾ ಎನ್ನಲಿ ದೇವಾ ದೇವಾನ ಕರೆಯುವೆ ಬಾ ನೀ ಎನ್ನ ಆತ್ಮಕ್ಕೆ ಬಾ ಎನ್ನಂತರಂಗಕ್ಕೆ ನೀ ಬಾನಿ ದೇವ ಬಾ ಎಂದು ಕರೆಯುವೆ ಬಾ ಎನ್ನಂತರಂಗಕ್ಕೆ ನೀ ಬಾನಿ ದೇವ ಬಾ ಎಂದು ಕರೆಯುವೆ ಬಾ ಪ್ರಾರ್ಥಿಸೋಣ. ಪ್ರಭು ಸರ್ವ ಜನಾಂಗಗಳು ಯೇಸುವಿನ ಪವಿತ್ರ ನಾಮಕ್ಕೆ ಮೊಣಕಾಲೂರಿ ಅದರಲ್ಲೇ ಸರ್ವರು ರಕ್ಷಣೆ ಹೊಂದಬೇಕೆಂದು ಇಚ್ಛಿಸುತ್ತೀರಿ. ಈ ಪವಿತ್ರ ರಹಸ್ಯಗಳ ಮೂಲಕ ನಾವು ಪ್ರಭು ಯೇಸುವಿನ ಯೋಗ್ಯ ಸನ್ಮಾನದಲ್ಲಿ ಸಲ್ಲಿಸುವಂತೆ ನಿಮ್ಮ ದಯೆಯಿಂದ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
ದಯಮಾಡಿ ಕುಳಿತುಕೊಳ್ಳಿ. ಕ್ರಿಸ್ತರನ್ನು ಧರಿಸೋಣ, ಪರಿಶುದ್ಧರಾಗೋಣ ಎಂಬ ಸಂದೇಶದೊಂದಿಗೆ ಬಾಲಯೇಸುವಿನ ವಾರ್ಷಿಕ ಮಹೋತ್ಸವ 2019 ಇದನ್ನು ನಾವು ಆಚರಿಸ್ತಾ ಇದ್ದೇವೆ. ಪ್ರಿಯರೇ, ಜನವರಿ 4ರಂದು ಈ ಮಹೋತ್ಸವ ಆರಂಭವಾಗಿ ಇಂದು ಸಂಜೆ 7:15 ಪರಮ ಪ್ರಸಾದದ ಮೆರವಣಿಗೆಯೊಂದಿಗೆ ಅಂತ್ಯಗೊಳ್ಳುವುದಿದೆ. ಈ 12 ದಿನಗಳಲ್ಲಿ ವಿಶೇಷವಾಗಿ ಸಹಕರಿಸಿದ ಎಲ್ಲರನ್ನು ಸ್ಮರಿಸುತ್ತೇವೆ. ಬಾಲಯೇಸುವು ಎಲ್ಲರನ್ನ ಆಶೀರ್ವದಿಸಲೆಂದು ನಮ್ಮ ಪ್ರಾರ್ಥನೆ ಆಗಿದೆ. ಈ ಮಹೋತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಈ ಮಹೋತ್ಸವದ ಶುಭಾಶಯಗಳನ್ನು ಕೋರುತ್ತಿದ್ದೇನೆ. ಈ ಬಲಿಪೂಜೆಯನ್ನು ಅರ್ಪಿಸಿ ಇಂದಿನ ಸಂದೇಶದ ಮೇಲೆ ಪ್ರವಚನವನ್ನು ನೀಡಿದ ವಂದನೀಯ ಫಾದರ್ ರಾಜೇಂದ್ರ ಇವರಿಗೆ ನಮ್ಮ ಕೃತಜ್ಞತೆಗಳು. ಫಾದರ್ ರಾಜೇಂದ್ರರವರು ಚಿಕ್ಕಮಗಳೂರು ಧರ್ಮ ಪ್ರಾಂತ್ಯದ ತೆರೇಜಾಪುರ ಎಸ್ಟೇಟ್ನಲ್ಲಿ ತಮ್ಮ ಸೇವೆಯನ್ನು ನೀಡ್ತಾ ಇದ್ದಾರೆ. ಎಲ್ಲರ ಪರವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಾಗ ಬಾಲಯೇಸು ಅವರನ್ನ ಅವರ ಸೇವಾ ಜೀವನವನ್ನು ಆಶೀರ್ವದಿಸೆಂದು ಪ್ರಾರ್ಥಿಸುತ್ತೇವೆ. ಥ್ಯಾಂಕ್ ಯು ಫಾದರ್. ಹಾಗೂ ಬಲಿಪೂಜೆಯಲ್ಲಿ ಭಾಗವಹಿಸಿದ ವಂದನೀಯ ಫಾದರ್ ನೆಲ್ಸನ್ ಅವರಿಗೂ ನಮ್ಮ ಕೃತಜ್ಞತೆಗಳು. ಗಾಯನಕ್ಕೆ ಸಹಕಾರ ನೀಡಿದ ಸಹೋದರರಿಗೆ ನಮ್ಮ ವಂದನೆಗಳು. ಪ್ರಿಯರೇ, ಈ ಮಹೋತ್ಸವವನ್ನು ಆಚರಿಸಲು ಅನೇಕರು ಉದಾರ ದಾನವನ್ನು ನೀಡಿದ್ದಾರೆ, ಸ್ವಯಂ ಸೇವಕರಾಗಿ ಸೇವೆಯನ್ನು ನೀಡಿದ್ದಾರೆ, ವಸ್ತುಗಳ ರೂಪದಲ್ಲಿ ಸಹಕಾರವನ್ನು ನೀಡಿದ್ದಾರೆ. ಎಲ್ಲವನ್ನು ವ್ಯವಸ್ಥಿತವಾಗಿ ನಿರ್ವಹಿಸಲು ಸಹಕರಿಸಿದ ಎಲ್ಲರಿಗೂ ನಮ್ಮ ಕೃತಜ್ಞತೆಗಳು. ಬಾಲಯೇಸು ಎಲ್ಲರನ್ನು ಆಶೀರ್ವದಿಸಲೆಂದು ನಮ್ಮ ಪ್ರಾರ್ಥನೆಯಾಗಿದೆ. ಕಳೆದ 9 ದಿನಗಳಲ್ಲಿ ಪ್ರತಿದಿನ 9 ಬಲಿಪೂಜೆಗಳು, ನಿರಂತರ ಪಾಪ ನಿವೇದನ ವ್ಯವಸ್ಥೆ ಹಾಗೂ ಪ್ರಾರ್ಥನೆಗಳು, ಬಾಲಯೇಸು ನಮನ ಕಾರ್ಯಕ್ರಮಗಳು ಹಾಗೂ ವಿವಿಧ ಕಾರ್ಯಕ್ರಮಗಳು ಇಲ್ಲಿ ನೆರವೇರಿದವು. ಈ ನಿಟ್ಟಿನಲ್ಲಿ ಸಹಕರಿಸಿದ ಎಲ್ಲರಿಗೂ ನಮ್ಮ ವಂದನೆಗಳು. ಬೆಳಗ್ಗೆ 5 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಅನೇಕ ಮಂದಿ ಸ್ವಯಂ ಸೇವಕರು ನಿಸ್ವಾರ್ಥ ಸೇವೆಯನ್ನು ನೀಡಿದ್ದಾರೆ. ಅವರನ್ನು ನಾವು ಪ್ರೀತಿಯಿಂದ ಸ್ಮರಿಸುತ್ತೇವೆ, ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಬಾಲಯೇಸುವಿನ ಆಶೀರ್ವಾದಗಳನ್ನು ಅವರ ಮೇಲೆ ಇಳಿದು ಬರೆಂದು ನಮ್ಮ ಪ್ರಾರ್ಥನೆಯಾಗಿದೆ. ನವೇನದ ದಿನಗಳಲ್ಲಿ ಇಲ್ಲಿ ಪ್ರತಿ ಸಂಜೆ ಬಾಲಯೇಸು ನಮನ ಭಕ್ತಿಯ ಕಾರ್ಯಕ್ರಮವಿತ್ತು. ಇದನ್ನು ನಡೆಸಿಕೊಟ್ಟಂಥ ವಂದನೀಯ ಫಾದರ್ ಸಿರಿಲ್ ಲೋಬೋ ಹಾಗೂ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದಗಳು. ಪ್ರಿಯರೇ, ಮಹೋತ್ಸವದ ಬಲಿಪೂಜೆಯು ಈಗ ಕೊನೆಗೊಳ್ತಾ ಇದೆ. ಈಗ ಬಾಲಯೇಸುವಿನ ವಿಶೇಷ ಆಶೀರ್ವಾದಗಳನ್ನು ಪ್ರಾರ್ಥಿಸಿ ಪರಮ ಪ್ರಸಾದದಲ್ಲಿ ಹಾಜರಿರುವ ಪ್ರಭು ಯೇಸುವಿನ ಆಶೀರ್ವಾದಗಳನ್ನು ಪಡೆಯುವಂಥ ಸಮಯ. ಈಗ ಪುಟ್ಟ ಆರಾಧನೆ ಇರುವುದು, ಎಲ್ಲರೂ ಭಾಗವಹಿಸಿ ಸಹಕರಿಸಬೇಕಾಗಿ ವಿನಂತಿ. ಅನ್ನ ಸಂತರ್ಪಣೆ ವ್ಯವಸ್ಥೆ ಇದೆ. ಯಾರು ಅನ್ನ ಸಂತರ್ಪಣೆಯನ್ನು ಸ್ವೀಕರಿಸಿಲ್ಲ ದಯಮಾಡಿ ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇನೆ. ಈಗ ಬಲಿಪೂಜೆ ಆಶೀರ್ವಾದ ತಂದ ನಂತರ ಪರಮಪ್ರಸಾದದ ಆರಾಧನೆ. ಪರಮಪ್ರಸಾದದಲ್ಲಿರುವ ಪ್ರಭು ಯೇಸುವಿನ ವಿಶೇಷ ಆಶೀರ್ವಾದಗಳನ್ನು ಪಡೆದುಕೊಳ್ಳೋಣ. ಎದ್ದು ನಿಲ್ಲಿ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮಾತ್ಮದೊಡನೆಯೂ ಇರಲಿ. ತಲೆಬಾಗಿ ದೇವರ ಆಶೀರ್ವಾದವನ್ನು ಬೇಡಿಕೊಳ್ಳಿ. ನಿಮ್ಮ ಕತ್ತಲೆಯನ್ನು ಅದ್ಭುತಕರವಾದ ಬೆಳಕಿಗೆ ಕರೆತಂದ ದೇವರು ಕರುಣೆಯಿಂದ ನಿಮ್ಮನ್ನು ಆಶೀರ್ವದಿಸಲಿ. ಅಂತೆಯೇ ನಿಮ್ಮ ಹೃದಯಗಳನ್ನು ವಿಶ್ವಾಸ, ಪ್ರೀತಿ, ಭರವಸೆಗಳಿಂದ ದೃಢಪಡಿಸಲಿ. ಆಮೆನ್. ಕತ್ತಲೆಯಲ್ಲಿ ಪ್ರಕಾಶಿಸುವ ಜ್ಯೋತಿಯಂತೆ ಇಂದು ಲೋಕಕ್ಕೆ ದರ್ಶನವನ್ನಿತ್ತ ಕ್ರಿಸ್ತರನ್ನು ನೀವು ಪೂರ್ಣ ಭರವಸೆನ ಹಿಂಬಾಲಿಸುತ್ತೀರಿ. ದೇವರು ನಿಮ್ಮನ್ನು ನಿಮ್ಮ ಸಹೋದರ ಸಹೋದರಿಯರಿಗೆ ಬೆಳಕನ್ನೀಯುವ ಜ್ಯೋತಿಯನ್ನಾಗಿ ಮಾರ್ಪಡಲಿ. ತಮ್ಮ ಪುತ್ರರ ಮನುಷ್ಯ ಅವತಾರದ ಮೂಲಕ ಭೂಪರಗಳನ್ನು ಒಂದುಗೂಡಿಸಿದ ದೇವರು ನಿಮ್ಮನ್ನು ಶಾಂತಿ ಮತ್ತು ಪ್ರಸನ್ನತೆಯ ಕೊಡುಗೆಗಳಿಂದ ತುಂಬಿಸಿ ಸ್ವರ್ಗೀಯ ಧರ್ಮ ಸೇವೆಯೊಂದಿಗೆ ಪಾಲುಗಾರರನ್ನಾಗಿ ಮಾಡಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಪ್ರೀತಿ ಸದಾ ನಿಮ್ಮಲ್ಲಿರಲಿ. ದೇವರಿಗೆ
ಕೃತಜ್ಞತೆ ಸಲ್ಲಲಿ. ಪ್ರಿಯರೇ, ಒಂದು ಸೂಚನೆ. KA 19P6797 KA 19P6797 ವಾಹನ ಹೆದ್ದಾರಿಯಲ್ಲಿ ಅಡ್ಡವಾಗಿ ಪಾರ್ಕ್ ಮಾಡಲಾಗಿದೆ. ದಯಮಾಡಿ ಇತರ ವಾಹನಗಳಿಗೆ ಅಡಚಣೆ ಆಗ್ತಾ ಇದೆ. ದಯಮಾಡಿ ಆದಷ್ಟು ಬೇಗ ಹೋಗಿ ಆ ವಾಹನದ ಚಾಲಕರು ಅದನ್ನು ತೆರವುಗೊಳಿಸಬೇಕಾಗಿ ವಿನಂತಿಸುತ್ತೇನೆ. ನಾವೆಲ್ಲರೂ ಆರಾಧನೆಯಲ್ಲಿ ಭಾಗವಹಿಸೋಣ. ಪ್ರಭು ಯೇಸುವಿನ ದಿವ್ಯ ಆಶೀರ್ವಾದಗಳನ್ನು ಪಡೆದುಕೊಳ್ಳೋಣ. ಪರಮ ಪ್ರಸಾದದ ಗೀತೆ. ಆರಾಧನೆ ಸ್ತೋತ್ರವು ಆತ್ಮ ಪ್ರಿಯನೇ, ಈಕ್ಷಿಸೆಮ್ಮ ಪರಮನೇ, ದಿವ್ಯ ಆತ್ಮನಾಥನೇ. ಆರಾಧನೆ ಸ್ತೋತ್ರವು ಆತ್ಮ ಪ್ರಿಯನೇ, ಈಕ್ಷಿಸೆಮ್ಮ ಪರಮನೇ, ದಿವ್ಯ ಆತ್ಮನಾಥನೇ. ದೈವ ಪ್ರಸಾದದಿ ಇರುವಿರಿ, ಜೀವವನೇ ಮಗೆ ತರುವಿರಿ. ದೈವ ಪ್ರಸಾದದಿ ಇರುವಿರಿ, ಜೀವವನೇ ಮಗೆ ತರುವಿರಿ. ಅವಿತುಕೊಂಡಿಹ ಅಮೃತನೇ, ಆಶೀರ್ವದಿಸೆಮ್ಮ ಆದರಿಸಿ. ಆರಾಧನೆ ಸ್ತೋತ್ರವು ಆತ್ಮ ಪ್ರಿಯನೇ, ಈಕ್ಷಿಸೆನ್ನ ಪರಮನೇ, ದಿವ್ಯ ಆತ್ಮನಾಥನೇ. ಯೇಸುವೆ ಸ್ತೋತ್ರ, ಸ್ತೋತ್ರ. ಯೇಸುವೆ ವಂದನೆ, ಯೇಸುವೆ ವಂದನೆ. ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ. ಯೇಸುವೆ ಮಹಿಮೆ, ಯೇಸುವೆ ಮಹಿಮೆ. ಹಾಲೆಲೂಯಾ, 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 ಹಾಲೆಲೂಯಾ. ಆತ್ಮೀಯರೇ, ಪ್ರಭು ಮಾಡಿದಂತಹ ಎಲ್ಲ ಉಪಕಾರಗಳನ್ನು ಸ್ಮರಿಸಿ ವಂದಿಸೋಣ. ದಯಾಮಯ ದೇವರು ನಮ್ಮೆಲ್ಲರನ್ನ ಸುರಕ್ಷಿತವಾಗಿ ಕಾಪಾಡುತ್ತಿರುವುದಕ್ಕಾಗಿ, ನಮಗೆ ಅವಶ್ಯಕವಾದ ಎಲ್ಲ ವರಪ್ರಸಾದವನ್ನು ಆಗಿಂದಾಗೆ ಕರುಣಿಸುತ್ತಿರುವುದಕ್ಕಾಗಿ, ನಮ್ಮನ್ನು ಎಲ್ಲ ರೀತಿಯ ಬಂಧನಗಳಿಂದ, ಕಷ್ಟ ತೊಂದರೆಗಳಿಂದ ಬಿಡಿಸಿ ಸಂರಕ್ಷಿಸಿದ್ದಕ್ಕಾಗಿ, ನಮ್ಮನ್ನು ಎಲ್ಲ ಅಪಾಯ ಅವಘಡಗಳಿಂದ ನಮ್ಮನ್ನು ಪಾರು ಮಾಡಿದ್ದಕ್ಕಾಗಿ ಪ್ರಭುವನ್ನು ಸ್ತುತಿಸಿ ಆರಾಧಿಸಿ ವಂದಿಸೋಣ. ಯೇಸು ಯೇಸು ಯೇಸುವೇ, ಯೇಸು ನಾಮ ಪಾವನ, ಯೇಸು ನಾಮ ಹಾಡುವೆವು, ಯೇಸು ನಾಮ ಹೊಗಳುವೆವು. ಯೇಸು ಯೇಸು ಯೇಸುವೇ, ಯೇಸು ನಾಮ ಪಾವನ, ಯೇಸು ನಾಮ ಹಾಡುವೆವು, ಯೇಸು ನಾಮ ಹೊಗಳುವೆವು. ಸ್ತುತಿಸಿ ಆರಾಧಿಸಿ. ಪ್ರಭು ಇನ್ನೂ ಅನೇಕ ವರಪ್ರಸಾದವನ್ನು, ಅನೇಕ ಮಹತ್ ಕಾರ್ಯಗಳನ್ನು ನಮ್ಮ ಕುಟುಂಬಕ್ಕೆ, ನಮ್ಮ ಒಬ್ಬೊಬ್ಬರ ವೈಯಕ್ತಿಕ ಜೀವನದಲ್ಲಿ ಎಸಗಿದ್ದಾರೆ. ಅವೆಲ್ಲವನ್ನ ಎಣಿಸಿ ಪ್ರಭುವಿಗೆ ನಾವು ಕೃತಜ್ಞತೆಯನ್ನ, ವಂದನೆಯನ್ನ, ಆರಾಧನೆಯನ್ನ, ಮಹಿಮೆಯನ್ನ ಸಲ್ಲಿಸೋಣ. ಸ್ತುತಿಸಿ. ಅನೇಕ ರೀತಿಯಲ್ಲಿ ಪ್ರಭು ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ
ನಾವು ಎಡವಿ ಬಿದ್ದಾಗ, ನಾವು ವಿವಿಧ ರೀತಿಯ ಕಷ್ಟ ಸಂಕಷ್ಟಗಳಲ್ಲಿ ಸಿಲುಕಿ ನರಳು ಆಡುವಾಗ ನಮ್ಮನ್ನು ಒಬ್ಬಂಟಿಗರಾಗಿ ಬಿಡದೆ ನಮ್ಮನ್ನು ಮೇಲೆಬ್ಬಿಸಿ ನಮ್ಮನ್ನು ಕಾಪಾಡಿದ ಕ್ಷಣಗಳಿಗಾಗಿ ಪ್ರಭುವಿಗೆ ವಂದಿಸಿ ಆರಾಧಿಸೋಣ. ಯೇಸು ಯೇಸು ಯೇಸುವೇ, ಯೇಸು ನಾಮ ಪಾವನ, ಯೇಸು ನಾಮ ಹಾಡುವೆವು, ಯೇಸು ನಾಮ ಹೊಗಳುವೆವು. ಯೇಸು ಯೇಸು ಯೇಸುವೇ, ಯೇಸು ನಾಮ ಪಾವನ, ಯೇಸು ನಾಮ ಹಾಡುವೆವು, ಯೇಸು ನಾಮ ಹೊಗಳುವೆವು. ಯೇಸುವೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ, ಯೇಸುವೆ ಮಹಿಮೆ. ಹಾಲೆಲೂಯಾ, 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 ಹಾಲೆಲೂಯಾ. ಆತ್ಮೀಯರೇ, ಪಾವನಾತ್ಮರು ನಮ್ಮ ಮೇಲೆ ಬರಲಿ. ನಮ್ಮ ಕುಟುಂಬದ, ನಮ್ಮ ವಿವಿಧ ರೀತಿಯ ಸಮಸ್ಯೆಗಳನ್ನು, ನಮ್ಮ ಎಲ್ಲ ರೀತಿಯ ಬಂಧನಗಳನ್ನು ಬಿಡುಗಡೆಗೊಳಿಸಲೆಂದು ನಾವೆಲ್ಲರೂ ಪಾವನಾತ್ಮರ ಗೀತೆಯನ್ನು ಆಡುವುದರ ಮೂಲಕ ಬೇಡಿಕೊಳ್ಳೋಣ. ಎಲ್ಲರೂ ಎದ್ದು ನಿಲ್ಲೋಣ. ಪಾವನಾತ್ಮರೇ, ಪ್ರಿಯ ಪಾವನಾತ್ಮರೇ, ಇಳಿದು ಬನ್ನಿ, ಬೇಗ ಬನ್ನಿ ನಮ್ಮ ಮಧ್ಯದಲ್ಲಿ. ಇಳಿದು ಬನ್ನಿ, ಬೇಗ ಬನ್ನಿ ನಮ್ಮ ಮಧ್ಯದಲ್ಲಿ. ಪಾವನಾತ್ಮರೇ, ನಮ್ಮ ಈ ಜನರ ಮೇಲೆ ಇಳಿದು ಬಂದಿರಿ. ಇವರಲ್ಲಿರುವಂತಹ ಎಲ್ಲ ರೋಗ ರುಜಿನಗಳನ್ನು ನಿವಾರಿಸಿರಿ. ಇವರಿಗೆ ಆತ್ಮಸ್ಥೈರ್ಯವನ್ನ, ಇವರಲ್ಲಿರುವಂತಹ ವಿವಿಧ ರೀತಿಯ ರೋಗ ರುಜಿನಗಳನ್ನು ಅಂದು ನೀವು ಕುಷ್ಠರೋಗಿಯನ್ನ ಸ್ಪರ್ಶಿಸಿ ಗುಣಪಡಿಸಿದಂತೆ ಈ ಎಲ್ಲ ನಮ್ಮ ಸಹೋದರ ಸಹೋದರಿಯರ ರೋಗಗ್ರಸ್ತ ಶರೀರಗಳನ್ನು ಮುಟ್ಟಿ ಗುಣಪಡಿಸಿರಿ. ನಿಮ್ಮ ಸ್ಪರ್ಶದಿಂದ ಸಾವಿರಾರು ಲಕ್ಷಾಂತರ ಜನರು ಆರೋಗ್ಯ ಭಾಗ್ಯವನ್ನು ಪಡೆದಿದ್ದಾರೆ. ಪ್ರಭು ಯೇಸುವೆ, ಅಂದು ಆ ತಿಮೋತಿಯನು ಕಣ್ಣೀರಿಟ್ಟು ದಾವೀದ ಕುಲಪುತ್ರರೇ ನನಗೆ ದಯೆ ತೋರಿ ಎಂದು ಅಂಗಲಾಚಿ ಬೇಡಿದಂತೆ ಇಲ್ಲಿ ನೆರೆದಿರುವಂತಹ ನಮ್ಮ ಎಲ್ಲ ಸಹೋದರ ಸಹೋದರಿಯರು ಅಂಗಲಾಚಿ ಬೇಡುತ್ತಿದ್ದಾರೆ. ಪ್ರಭು ಯೇಸುವೆ, ಇವರನ್ನ ಸ್ಪರ್ಶಿಸಿರಿ, ಇವರನ್ನ ಗುಣಪಡಿಸಿರಿ,